6 ನಿಮಿಷದಲ್ಲಿ ಕ್ರಮಿಸಿ ಬಾಲಕಿಯ ಜೀವವನ್ನು ಉಳಿಸಿದ ಬಸ್ ಚಾಲಕನ ಒಂದು ಕಾರ್ಯಕ್ಷಮತೆಗೆ ಈಗ ಮೆಚ್ಚುಗೆ ಕೂಡ ವ್ಯಕ್ತ ಆಗ್ತಾ ಇದೆ. ಆಂಬ್ಯುಲೆನ್ಸ್ನ ವೇಗದಲ್ಲಿ ಆಸ್ಪತ್ರೆಗೆ ಬಸ್ಸನ್ನು ನುಗ್ಗಿಸಿದ ಗಜೇಂದ್ರ ಕುಂದರ್ ಒಂದು ಬಾಲಕಿಯ ಜೀವವನ್ನು ಉಳಿಸುವಲ್ಲಿ ಈ ಒಂದು ಚಾಲಕನ ಸಮಯ ಪ್ರಜ್ಞೆ ಕೆಲಸ ಮಾಡಿದೆ. ಬಸ್ನಲ್ಲಿ ಬಂದಿದ್ದಂತಹ ವಿದ್ಯಾರ್ಥಿನಿಗೆ ಎದೆನೋವು ಕಾಣಿಸಿಕೊಂಡಿದೆ. ಹಾಗಾಗಿ ಲಾಲ್ಬಾಗ್ ತಲುಪ್ತಾ ಇದ್ದಂತೆ ಏನು ಬಾಲಕಿ ಅಸ್ವಸ್ಥಳಾಗಿದ್ದಾಳೆ. ಇನ್ನು ಲಾಲ್ಬಾಗ್ನಿಂದ ಜ್ಯೋತಿಗೆ ಬರ್ತಾ ಇದ್ದಂತೆ ಬಸ್ನಲ್ಲಿದ್ದಂತಹ ಬಾಲಕಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ಈ ಸಂದರ್ಭದಲ್ಲಿ ಚಾಲಕನ ಸಮಯ ಪ್ರಜ್ಞೆ ಮೆರೆದಿದ್ದಾನೆ. ಇಮಿಡಿಯೇಟ್ ಆಗಿ ಆತ ಶರವೇಗದಲ್ಲಿ ಒಂದು 6 ನಿಮಿಷದ ಅವಧಿಯಲ್ಲಿ ಫಾದರ್ ಮುಲ್ಲರ್ ಆಸ್ಪತ್ರೆಯ ಒಳಗಡೆನೆ ಬಸ್ಸನ್ನು ತೆಗೆದುಕೊಂಡು ಹೋಗುವ ಮೂಲಕ ಯುವತಿಯನ್ನು ಅಥವಾ ಬಾಲಕಿಯನ್ನು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾನೆ. ಈ ಸಂದರ್ಭ ಬಸ್ನಲ್ಲಿದ್ದಂತಹ ಇತರೆ ಪ್ರಯಾಣಿಕರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಎಲ್ಲೂ ಕೂಡ ಆತ ಸ್ಟಾಪ್ ಕೊಟ್ಟಿಲ್ಲ ಜ್ಯೋತಿಯಿಂದ ಅಲ್ಲಿಗೆ ತೆರಳುವ ತನಕನೂ ಕೂಡ. ಆನಂತರ ಬಸ್ನಲ್ಲಿದ್ದಂತಹ ಇತರೆ ಪ್ರಯಾಣಿಕರನ್ನು ಬೇರೆ ಬಸ್ಗೆ ಬಾಲಕಿಯನ್ನು ಆಸ್ಪತ್ರೆಗೆ ದಾಖಲಿಸಿದ ಬಳಿಕ ಶಿಫ್ಟ್ ಮಾಡುವಂಥ ಕೆಲಸ ಎಲ್ಲ ಮಾಡಿದ್ದಾರೆ. ಆದರೆ ಅಷ್ಟು ಹೊತ್ತು ಕೂಡ ಬಸ್ನಲ್ಲಿದ್ದಂತಹ ಇತರೆ ಪ್ರಯಾಣಿಕರು ಕೂಡ ಆ ಒಂದು ಬಾಲಕಿಯನ್ನು ಉಳಿಸಿಕೊಳ್ಳೋದಲ್ಲಿ ಚಾಲಕ ಮತ್ತು ಕಂಡಕ್ಟರ್ ಪ್ರಯತ್ನವನ್ನು ಪಡ್ತಾ ಇದ್ರು. ಅದಕ್ಕೆ ಇತರೆ ಸಹ ಪ್ರಯಾಣಿಕರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಇನ್ನು ಈ ಬಸ್ನಲ್ಲಿ ಕಂಡಕ್ಟರ್ ಆಗಿ ಸುರೇಶ್ ಮತ್ತು ಮಹೇಶ್ ಪೂಜಾರಿ ಅವರಿದ್ದರು. ಅವರು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ರೂಟ್ ನಂಬರ್ 13ರ ಬಸ್ ಇದು. ಕೃಷ್ಣ ಪ್ರಸಾದ್ ಅಂತ ಆ ಬಸ್ನ ಹೆಸರು. ಇವತ್ತು ನಾವು ಗಮನಿಸ್ತಾ ಇದ್ದೇವೆ. ಇವತ್ತು ಹಲವಾರು ಕಡೆಗಳಲ್ಲಿ ಅವರಿಗೆ ಸನ್ಮಾನವನ್ನು ಕೂಡ ನೆರವೇರಿಸಿದ್ದಾರೆ. ಚಾಲಕ ಗಜೇಂದ್ರ ಕುಂದರ್ ಅದರ ಜೊತೆಗೆ ನಿರ್ವಾಹಕರಿಗೆ ಮಂಗಳೂರಿನ ವಿವಿಧ ಸಂಘಟನೆಗಳು ಇವತ್ತು ಒಂದು ಬಾಲಕಿಯ ಪ್ರಾಣವನ್ನು ಉಳಿಸಿದ್ದಕ್ಕಾಗಿ ಚಾಲಕ ಮತ್ತು ನಿರ್ವಾಹಕರನ್ನು ಸನ್ಮಾನಿಸುವಂತಹ ಕೆಲಸವನ್ನು ಕೂಡ ವಿವಿಧ ಸಂಘಟನೆಗಳು ನಡೆಸಿದೆ. ಸೊ ಇವತ್ತು ನಾವು ಬೆಳಗಿನಿಂದ ವಿಡಿಯೋವನ್ನು ಗಮನಿಸ್ತಾ ಇದ್ದೇವೆ. ಈ ಒಂದು ವಿಡಿಯೋವೇ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಶೇರ್ ಆಗ್ತಾ ಇದೆ. ಅಂದರೆ ಒಂದು ಮಾನವೀಯ ಕಾರ್ಯಕ್ಕೆ ಎಲ್ಲರೂ ಕೂಡ ಶಾಬಾಸ್ಗಿರಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ನಾವು ಗಮನಿಸ್ತೇವೆ ಬೆಳಗ್ಗೆ ಮತ್ತು ಸಂಜೆಯ ಹೊತ್ತು ಮಂಗಳೂರಿನ ಟ್ರಾಫಿಕ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಈ ಟ್ರಾಫಿಕ್ನಲ್ಲಿ ಒಂದು 6 ನಿಮಿಷದ ಅವಧಿಯಲ್ಲಿ ಗಾಡಿಯನ್ನು ತೆಗೆದುಕೊಂಡು ಹೋಗಿ ಬಸ್ಸನ್ನು ಸಕಾಲದಲ್ಲಿ ರೀಚ್ ಮಾಡೋದು ತುಂಬ ಕಷ್ಟ ಸಾಧ್ಯ. ಅಂಥದ್ರಲ್ಲಿ ಚಾಲಕರಾಗಿರುವಂತಹ ಗಜೇಂದ್ರ ಕುಂದರ್ ತನ್ನ ಬಸ್ನಲ್ಲಿ ಬಂದಂಥ ಒಬ್ಬ ವಿದ್ಯಾರ್ಥಿನಿಗೆ ಹಾರ್ಟ್ ಅಥವಾ ಹೃದಯದ ಒಂದು ಸಮಸ್ಯೆ ಆಗಿದೆ, ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ಅದೆಲ್ಲವೂ ಕೂಡ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆಗಬೇಕಾದಂತಹ ಕೆಲಸ. ಸ್ವಲ್ಪ ತಡ ಆದರೂ ಕೂಡ ಏನಾದರೂ ಅನಾಹುತಗಳು ಸಂಭವಿಸುವಂಥ ಸಾಧ್ಯತೆಗಳು ಇದೆ. ಹೀಗಾಗಿ ಆತ ಒಂದು ಸಮಯ ಪ್ರಜ್ಞೆಯನ್ನು ಮೆರೆಯುವ ಮೂಲಕ ವಿದ್ಯಾರ್ಥಿನಿಯನ್ನು ಬದುಕಿಸುವಲ್ಲಿ ಒಂದು ಮಾನವೀಯ ಕಾರ್ಯವನ್ನು ಮಾಡಿದ್ದಾರೆ.